ಈ ಕಾಲದಲ್ಲಿ ತಮ್ಮ ಬಿಡುವಿನ ವೇಳೆಯನ್ನ ಕೂಡ ಸಮಾಜದ ಏಳಿಗೆಗೆ ಮೀಸಲಿಟ್ಟವರು ಕಾಣಸಿಗೋದು ವಿರಳ. ಸ್ವಾರ್ಥ ತುಂಬಿದ ಸಮಾಜದಲ್ಲಿ ಬೆರಳೆಣಿಕೆಯಷ್ಟು ಮಂದಿ ಪರರ ನೋವಿಗೆ ಸ್ಪಂದಿಸುತ್ತಾರೆ, ತುಮುಲಗಳಿಗೆ ಪ್ರಚೋದಿಸುತ್ತಾರೆ. ಅಂತಹ ನಿಸ್ವಾರ್ಥ ಸಾಧಕರ ಪಟ್ಟಿಯಲ್ಲಿ ಆದಿ ಉಡುಪಿಯ ಸತೀಶ್ ಸುವರ್ಣ ಅವರು ಕೂಡ ಒಬ್ರು. ಇವರು ಅಂಥದ್ದೇನು ಮಾಡಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ವೃತ್ತಿಯಲ್ಲಿ ಕ್ಷೌರಿಕರಾಗಿರುವ ಸತೀಶ್ ಸುವರ್ಣ ಅವರು ತಮ್ಮ ಬಿಡುವಿನ ವೇಳೆ ಅಂದ್ರೆ ವಾರದ ಮಂಗಳವಾರದ ರಜೆಯನ್ನ ಸಮಾಜಕ್ಕಾಗಿ ಮೀಸಲಿಟ್ಟಿದ್ದಾರೆ. ಸುಮಾರು 20 ವರ್ಷಗಳಿಂದ ಗೌರವ್ ಸೆಲೂನನ್ನ ಸ್ಥಾಪಿಸಿಕೊಂಡು ಕ್ಷೌರಿಕ ವೃತ್ತಿಯನ್ನ ನಡೆಸಿಕೊಂಡು ಬಂದಿರುವ ಇವರು ಬೌದ್ಧಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಉಚಿತವಾಗಿ ಕ್ಷೌರ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯ ವಿಶೇಷ ಮಕ್ಕಳ ಶಾಲೆಗಳಿಗೆ ತೆರಳಿ ಸ್ವ ಇಚ್ಛೆಯಿಂದ ಅಲ್ಲಿರುವ ಎಲ್ಲಾ ದಿವ್ಯಾಂಗ ಮಕ್ಕಳ ಜೊತೆಗೂ ಕೂಡ ಪ್ರೀತಿಯಿಂದ ಬೆರೆತು ಉಚಿತವಾಗಿ ಕ್ಷೌರ ಮಾಡ್ತಾ ಇದ್ದಾರೆ. ಇವರು ಪ್ರತಿ ತಿಂಗಳು ಸುಮಾರು 100ರಿಂದ 150 ದಿವ್ಯಾಂಗ ಮಕ್ಕಳಿಗೆ ಈ ಒಂದು ಉಚಿತವಾದ ಸೇವೆಯನ್ನ ನೀಡ್ತಾ ಇದ್ದಾರೆ. 8 ವರ್ಷಗಳಿಂದ 8 ಆಶ್ರಮಗಳಲ್ಲಿ ಈ ಪುಣ್ಯದ ಕೆಲಸವನ್ನ ಮಾಡುತ್ತಿರುವ ಸತೀಶ್ ಸುವರ್ಣ ಇದರ ಬಗ್ಗೆ ಏನ್ ಹೇಳ್ತಾರೆ ಕೇಳಿ. ಮಂಗಳವಾರ ಒಂದು ದಿವಸ ವಾರದ ರಜೆ ಇರುವುದು. ವಾರದ ರಜೆಯಲ್ಲಿ ನಾನು 8 ವರ್ಷದಿಂದ 8 ಆಶ್ರಮಗಳಿಗೆ ಬಂದು ಉಚಿತವಾಗಿ ಕ್ಷೌರ ಮಾಡ್ತಾ ಮಕ್ಕಳಿಗೆ, ವೃದ್ಧಾಶ್ರಮವರಿಗೆ ಮಕ್ಕಳಿಗೆ ಎಲ್ಲ ಕಟ್ಟಿಂಗ್ ಮಾಡಿ ಹೋಗ್ತಿದ್ದೇನೆ ಉಚಿತವಾಗಿ. ಸುಮಾರು 8 ವರ್ಷದಿಂದ ಮಾಡ್ತಿದ್ದೀನಿ. ಈ ಉಚಿತವಾಗಿ ಕ್ಷೌರ ಮಾಡೋದರಿಂದ ನನಗೆ ತೃಪ್ತಿ ತಂದಿದೆ. ದೇವರೇ ನನಗೆ ನನ್ನನ್ನು ಒಬ್ಬನನ್ನು ಈ ವೃತ್ತಿಗೆ ಕಳಿಸಿದರೆ ಅಂತ ನನ್ನ ಆಸೆ. ಇದು ನಾನು ಮಾಡೋ ಕೆಲಸ ಇಲ್ಲ, ಇದು ದೇವರ ಕೆಲಸ. ಹಾಗಾಗಿ ನಾನು ಈ ಕೆಲಸ ಮಾಡೋದು ನನಗೆ ತೃಪ್ತಿ ಹಾಗೂ ನೆಮ್ಮದಿ ಇದೆ. ಎಲ್ಲರ ಹೆಸರು ಕೂಡ ಈಗ ಗೊತ್ತಾಗಿದೆ. ಹಾಗೆ ನಾನು ಬಂದ ಕೂಡಲೇ ತುಂಬ ಒಳ್ಳೆಯದಿಂದ ನನ್ನ ಸ್ಪಂದನೆ ಮಾಡ್ತಿದ್ದಾರೆ. ಅವರು ಬಂದ ಕೂಡಲೇ ಖುಷಿ ತಂದು ಹೇಳೋದು, ಬಟ್ಟೆ ತಂದು ಕೊಡುವುದು ಎಲ್ಲ ಮಾಡ್ತಿದ್ದಾರೆ. ಮತ್ತು ನಾ ಮುಂದೆ ನನಗೆ ಕಟ್ಟಿಂಗ್ ಮಾಡಿ ಒಬ್ಬರೊಬ್ಬರು ಮುಂದೆ ಬರ್ತಾ ಇರ್ತಾರೆ. ಹಾಗಾಗಿ ಅವರು ಮನೆಯವರು ದೂರ ಮಾಡಿದರೂ ಕೂಡ ನಾವು ಅವರಿಂದ ಒಳ್ಳೆಯಿಂದ ನಡ್ಕೊಂಡ್ರೆ ಅವರಿಗೆ ಕೂಡ ಖುಷಿ ಆಗ್ತದೆ. ಮನೆಯವರಿಗಿಂತ ನಮ್ಮನ್ನು ನೋಡಿಗಳು ಅವರಿಗೆ ಖುಷಿ, ನಮ್ಮ ಮನೆಯವರೇ ಬಂದಾಗೆ ಅವರಿಗೆ ಆಗ್ತದೆ. ಹಾಗಾಗಿ ತುಂಬ ಸಂತೋಷ ಆಗ್ತದೆ. ವಿಶೇಷ ಶಾಲೆ, ಸ್ಪಂದನ ಬೌದ್ಧಿಕ ಭಿನ್ನ ಸಾಮರ್ಥ್ಯ ಪುನರ್ವಸತಿ ಕೇಂದ್ರ ಉಪ್ಪರು, ಹೊಸಬೆಳಕು ಆಶ್ರಮ ಸರಳೆಬೆಟ್ಟು, ಕಾರುಣ್ಯ ಕಟಪಾಡಿ ಹೀಗೆ ಅನೇಕ ಆಶ್ರಮದ ವೃದ್ಧರಿಗೆ ಮತ್ತು ದಿವ್ಯಾಂಗ ಮಕ್ಕಳಿಗೆ ಪ್ರತಿ ತಿಂಗಳು ಉಚಿತವಾಗಿ ಈ ರೀತಿ ಕ್ಷೌರವನ್ನ ಮಾಡ್ತಾ ಇದ್ದಾರೆ. ವಿಶೇಷಚೇತನ ಮಕ್ಕಳು ಕೂಡ ಇವರೊಂದಿಗೆ ಅಷ್ಟೇ ಆತ್ಮೀಯತೆಯಿಂದ ಬೆರೆಯುವುದು ನೋಡಿದ್ರೆ ನಿಜಕ್ಕೂ ಸಂತೋಷವಾಗುತ್ತದೆ. ಸ್ಪಂದನ ಸಂಸ್ಥೆ ಅಥವಾ ಬೇರೆ ವೃದ್ಧಾಪ್ಯ ಸ್ಪಂದನ ಆಗಲಿ, ಇದು ಅಸಹಾಯಕರ ಸಂಸ್ಥೆ ಆಗಲಿ, ಹಾಗೆ ಮುಖ್ಯವಾಗಿ ಈ ದಿವ್ಯಾಂಗರ ಸಂಸ್ಥೆ ಅಂದರೆ ಫ್ಯಾಮಿಲಿಯಿಂದ ದೂರವಾಗಿ ಉಳಿದಂಥ ಮಕ್ಕಳನ್ನು ಇಲ್ಲಿ ಅವ್ರ ಪೇರೆಂಟ್ಸ್ ಮಾತ್ರ ಅಲ್ಲ, ಉಳಿದ ಸಮಾಜದಲ್ಲಿ ಅವರನ್ನು ಗುರುತಿಸಲಿಕ್ಕೆ ಮುಟ್ಟದೇ ಇರುವಂಥ ಸಂದರ್ಭದಲ್ಲಿ ಇವರು ನಮ್ಮ ಸತೀಶ್ ಸುವರ್ಣವರು ಬಂದು ಅಂಥ ಮಕ್ಕಳನ್ನು ಮುಟ್ಟಿ ಅವರನ್ನು ಕಟ್ಟಿಂಗ್ ಮಾಡಿ ಸೇವಿಂಗ್ ಮಾಡಿ ಒಂದು ಸೌಂದರ್ಯವಾದ ಚಂದವಾಗಿ ಮಾಡ್ತಾರೆ ನೋಡಿ. ಅವರನ್ನು ನಿಜವಾಗಲೂ ಒಂದು ಒಳ್ಳೆಯ ಗುಣ ನಿಜವಾಗಲೂ ಮೆಚ್ಚುವಂಥದ್ದು. ಸಮಾಜವೇ ದೂರ ಇಟ್ಟಂಥ ಮಕ್ಕಳನ್ನು ಈ ವ್ಯಕ್ತಿ ಸತೀಶ್ ಸುವರ್ಣ ಚಂದವಾಗಿ ಅವರನ್ನು ಸುಂದರವಾಗಿ ಮಾಡ್ತಾರೆ ನೋಡಿ. ನಿಜವಾಗ್ಲಿಕ್ಕೆ ಮೆಚ್ಚುವಂಥದ್ದು. ನಿಜವಾಗ್ಲೂ ಅವರು ಸಮಾಜ, ಸರ್ಕಾರ, ನಮ್ಮ ದೇಶದ ಭಾರತ ಸರ್ಕಾರ ಅವರನ್ನು ಗುರುತಿಸಿ ಒಂದು ವಿಶೇಷವಾಗಿ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ವಾರದ ರಜೆಯನ್ನ ಕುಟುಂಬದ ಜೊತೆ, ಸ್ನೇಹಿತರ ಜೊತೆ ಕಳೆಯದೆ ಸಮಾಜದ ನೋವಿಗೆ ಸ್ಪಂದಿಸುವ ಇಂತಹ ಶುದ್ಧ ಮನಸ್ಸು ಈಗಿನ ಕಾಲದಲ್ಲಿ ಸಿಗೋದು ಅತ್ಯಂತ ವಿರಳ. ಸತೀಶಣ್ಣ ಎಂದೇ ಕರೆದು ಮಕ್ಕಳು ಅವರನ್ನ ಮಾತನಾಡಿಸುವಾಗ, ಸಲುಗೆಯಿಂದ ಬೆರೆಯುವಾಗ ಆಗುವ ಆನಂದಕ್ಕೆ ಪಾರವೇ ಇಲ್ಲ ಅಂತಾರೆ ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಉಡುಪಿ ವಿಭಾಗದ ಅಧ್ಯಕ್ಷರು. ಸತೀಶ್ ಸುವರ್ಣರವರು ಈ ಒಂದು ಎಲ್ಲ ಇಂಥ ಒಂದು ವಿಕಲಚೇತನ ಸಂಸ್ಥೆಗಾಗಲಿ, ಅನಾಥ ಆಲಯಗಳಿಗಾಗಲಿ ಪ್ರತಿ ತನ್ನ ಮಂಗಳವಾರದ ಬಿಡುವಿನ ಸಮಯವನ್ನು ಅವರಲ್ಲಿಗೆ ಹೋಗಿ
ಕಟ್ಟಿಂಗು ಶೇವಿಂಗು ಮಾಡಿಕೊಂಡು ನಿಜವಾಗಿ ಒಂದು ಉಪಯುಕ್ತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆ ನಿಜವಾಗಿ ಶ್ಲಾಘನೀಯ. ಈಗಿನ ಕಾಲದಲ್ಲಿ ಎಲ್ಲರೂ ತಾನು ತನ್ನ ಕುಟುಂಬ ತನ್ನ ಪೀಳಿಗೆ ಹೇಳಿ ಒದ್ದಾಡುವಾಗ ಈ ಒಂದು ಅಸಹಾಯಕರು ಕೂಡ ಒಂದು ದೇವರ ಸೃಷ್ಟಿ, ಅವರು ಕೂಡ ಸಮಾಜದ ಉತ್ಪತ್ತಿ, ಅವರು ಕೂಡ ಖುಷಿಯಾಗಿರಬೇಕು ಹೇಳಿ ಅವರನ್ನು ಒಂದು ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮಂಥ ಒಂದು ಅನುದಾನದ ರಹಿತ ಸಂಸ್ಥೆಗಳಿಗೂ ಕೂಡ ತುಂಬ ಮಹದುಪಕಾರ, ನಿಜವಾಗಿ ಒಂದು ಆನೆ ಬಲ ಬಂದಾಗ ಆಗ್ತದೆ. ಅಂಥ ಒಂದು ಜನಸೇವಕರು ನಿಜವಾಗಿ ನಮ್ಮಲ್ಲಿರುವಂಥದ್ದು ಭಾಗ್ಯ. ಎಲ್ಲರೂ ಹಣದ ಹಿಂದೆ ಹೋಗುವ ಈ ಸಂದರ್ಭದಲ್ಲಿ ಇವರ ಸೇವೆ ತುಂಬ ಮಹತ್ವಪೂರ್ಣವಾದದ್ದು. ಏನೇ ಆಗಲಿ ಯಾರೇ ಆಗಲಿ ತನ್ನಿಂದ ಸಾಧ್ಯವಾದಷ್ಟು ಸಮಾಜಕ್ಕೆ ನೀಡಿದಾಗ ಅದರಲ್ಲಿ ಸಿಗುವ ತೃಪ್ತಿ ಮತ್ತು ಸಾರ್ಥಕ್ಯ ಭಾವಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ದೇವರ ಮಕ್ಕಳ ಜೊತೆ ಬೆರೆಯೋದು ಕೂಡ ಒಂದು ರೀತಿಯ ವಿಶೇಷವಾದ ಅನುಭವ. ಸತೀಶ್ ಸುವರ್ಣ ಅವರ ಈ ಸಮಾಜ ಸೇವೆ ಎಲ್ಲರಿಗೂ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24x7 ಉಡುಪಿ.